ಪುರುಷರ ಕಥೆಗಳನ್ನು ಹೇಳುತ್ತಾ ಇತ್ತು. ಗುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರ ಕಥೆ ಒಂದು ದಿನ ಮಾತ್ರ ಸ್ವರ್ಗ ಲೋಕದಿಂದ ಐರಾವತವನ್ನೇ ತೆರಳಿಸಿದಂತಹ ನನ್ನಪ್ಪನ ಸಾಹಸದ ಕಥೆ. ಇದೆಲ್ಲ ಹೇಳಿರುವುದು ಯಾಕೆ? ನಿನ್ನ ಮೊದಲು ಒಬ್ಬ ವೀರನಾಗಬೇಕು, ಶೂರನಾಗಬೇಕು, ರಣಧೀರನಾಗಬೇಕು, ಕೀರ್ತಿಶಾಲಿ ಆಗಬೇಕು ಎನ್ನುತ್ತಾ ಹೆಬ್ಬೆಕ್ಕೆ ನಿನಗೆ ಇರಬೇಕು. ಅದು ಯುದ್ಧಕ್ಕೆ ಹೋಗುವುದಾದ್ರೆ ನೀನು ತಡೆಬಾರದಿದ್ದಾಯಿ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಕ್ತಿಯೇ? ಹಳಿವು, ಕಳವಳ, ಭೀತಿ, ಕಂಪನ, ಸ್ನಾನಗಳೆಂಬ 6 ದೋಷಗಳಿಲ್ಲದೆ ವೀತಭಯನಾಗಿ ಹುಟ್ಟಿಕೊಂಡ ಕಾರಣ ನಾನು ಅಭಿಮನ್ಯು ಎನಿಸಿಕೊಂಡಿದ್ದೇನೆ. ನಾನು ಹುಟ್ಟಿದವಾಗಲೇ ದೇವತೆಗಳೇ ವಿಶೇಷವಾದಂತಹ ಹಕ್ಕನ್ನು ಏರ್ಪಡಿಸಿದ್ದಾರಂತೆ. ಅವರು ಸಂತೋಷಪಟ್ಟಿದ್ದಾರೆ, ನನ್ನ ದೊಡ್ಡಪ್ಪರು ಸಂತೋಷಪಟ್ಟಿದ್ದಾರೆ. ಹಾಗಿರುವಾಗ ನೀನು ತಡಿಬಾರದಿದ್ದಾಯಿ. ನಿನ್ನ ಆಶೀರ್ವಾದ ಎನ್ನುವಂತಹ ರಕ್ಷಾ ಕವಚ ನನಗೆ ಬೇಕು. ಆಶೀರ್ವದಿಸಿ, ಆಶೀರ್ವದಿಸಿ, ಆಶೀರ್ವದಿಸಿ. ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ. ಯಾಕಮ್ಮ ನಾನೇನು ರಣಕ್ಷೇತ್ರ ಸೇರಿಕೊಂಡಿಲ್ಲ, ಯಾವನೊಬ್ಬ ವಿರೋಧಿ ನನ್ನ ಶರೀರವನ್ನು ಘಾಸಿಗೊಳಿಸಿದ್ದಿಲ್ಲ, ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಯಾಕೆ ದುಃಖಿಸ್ತಾ ಇದ್ದಿ? ಅರ್ಥವಿಸಿಕೊಂಡೆ ತಾಯಿ, ನಿನ್ನ ಮಗನಿಗೆ ಯಾವುದೋ ಒಂದು ರೀತಿ ಆಪತ್ತು ಕಾದಿದೆ ಎನ್ನುವಂತಹ ದೂರ ಆಲೋಚನೆ ನಡೆಸಿರುವಂತಹ ನೀನು ಈ ರೀತಿಯಾಗಿ ದುಃಖಿಸ್ತಾ ಇದ್ದೀಯ. ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದ? ಸ್ವಾರ್ಥ ಭಾವನೆ ಪ್ರತಿಯೊಬ್ಬರಿಗೂ ಸಲ್ಲದು. ತಾನು ಬದುಕಬೇಕು, ತನ್ನ ಮಕ್ಕಳು ಬದುಕಬೇಕು, ತಾವು ಸುಖವಾಗಿರಬೇಕು ಎನ್ನುವಂತಹ ಭಾವನೆ ಇರಬಾರದು. ನಿಸ್ವಾರ್ಥ ಮನೋಭಾವನೆ ಬೇಕು. ಇದಕ್ಕೆ ದುರಂತ ಸಾಕ್ಷಿಗಳು ಯಾರು ಗೊತ್ತೇ? ನಮ್ಮ ಪಾಂಡವರ ಪಕ್ಷವನ್ನು ಸರಿಯಾಗಿ ನೋಡುತ್ತಾರೆ. ಗಂಡರನ್ನು ಕಳೆದುಕೊಂಡಂತಹ ಹೆಂಡತಿಯರೆಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಯಂದಿರೆಷ್ಟು, ನನ್ನ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರೆಷ್ಟು. ಮಗನ ಹೆಗಲ ಮೇಲೆ ಹೋಗಬೇಕು, ಕ್ಷಮೆಯಾತ್ರೆಯನ್ನು ಹೊಂದಬೇಕು ಎನ್ನುವ ಹಾಗೆ ಕನಸನ್ನು ಕಂಡಂತಹ ತಂದೆ ತಾಯಂದಿರಿಗೆ ಮಗ ಇಲ್ಲ ಅಂತಾಗಿದೆ. ಯಾಕೆ? ಅವರ ಮನೆಯನ್ನು ಉಳಿಸುವುದಕ್ಕಾಗಿ, ಅವರ ತಂದೆ ತಾಯಂದಿರ ಮಾನ ಪ್ರಾಣವನ್ನು ಉಳಿಸುವುದಕ್ಕಾಗಿ ಅವರು ಸತ್ತದ್ದಲ್ಲತ್ತಾ ಇದೆ. ಕೇವಲ ಪಾಂಡವರಿಗೆ ಹಸ್ತಿನಾವತಿಯ ಸಿಂಹಾಸನವನ್ನು ದೊರಕಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ತಮ್ಮ ಪ್ರಾಣದ ಹಂಕನ್ನು ತೊರೆದು ರಣಕ್ಷೇತ್ರದಲ್ಲಿ ವೀರಾವೇಶದಿಂದ ಹೋರಾಡುವ ಮೂಲಕ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರೂ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದು. ಹಾಗಿದ್ರೆ ಕಣ್ಣೀರು ಸುರಿಸ್ತಾ ಇರುವಂತಹ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳುವವರು ಯಾರಿದ್ದಾರೆ ತಾಯಿ? ಸತ್ತಂತಹ ಆತ್ಮಗಳಿಗೆ ಸದ್ಗತಿ ಸಿಗುವುದು ಯಾವಾಗ? ಸಿಗ್ತದೆ ಯಾವಾಗ ಗೊತ್ತೇ? ಕೌರವಾದಿಗಳ ನಿರ್ನಾಮವಾದರೆ ಮಾತ್ರ ಹತಪಿತೃಗಳೆಲ್ಲ ಸಂತೋಷವನ್ನು ಅನುಭವಿಸ್ತಾರೆ, ಅವರಿಗೆ ಒಂದು ಸದ್ಗತಿ ಸಿಗ್ತದೆ. ಅದನ್ನು ಮಾಡುವಂತಹ ನೆಲೆಯಲ್ಲಿ ಅಭಿಮನ್ಯು ಹೊರಟು ನಿಂತಿದ್ದಾನೆ. ಕಡಿಬೇಡ, ಹೋಗ್ತೇನೆ, ಜಯಶೀಲನಾಗಿ ಹೋಗ್ತೇನೆ, ಕಳುಹಿಸು
ಕ್ಷೇತ್ರಕ್ಕೆ ಹೋಗದ ನಿರ್ವಾಹವಿಲ್ಲ. ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವರ್ತಮಾನ ನನ್ನಂತಹ ಹಂತಕಾರಿ ಯುವಕರಿಗೆ ತಿಳಿದಾಗಿದೆ. ಒಂದು ವೇಳೆ ಮಾತೆಯ ಕಣ್ಣೀರನ್ನು ಕಂಡು ನಾನು ಇಲ್ಲೇ ಉಳಿದೆನೆಂದಾದರೆ ನಾಳೆ ಕರಕಟ್ಟಿ ನಗಾಡಿಯ ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ ಮಾತೆಯ ಕಣ್ಣೀರನ್ನು ಕಂಡು ಹೇಡಿಯಾಗಿ ಮನೆಯೊಳಗಿಳಿದ ಎನ್ನುವ ಹಾಗೆ ಅವರ ಮುಂದೆ ನಮ್ಮ ಅಪಹಾಸ್ಯಕ್ಕೊಳಗಾಗುತ್ತಾರೆ. ಹೋಗಲೇಬೇಕು. ನನ್ನ ನಿರ್ಧಾರ ಏನು ಎನ್ನುವುದನ್ನು ಸ್ಪಷ್ಟಪಡಿಸ್ತೇನೆ ತಾಯಿ. ನಾನು ಬದುಕಿ ಸಾಯಲಾರೆ, ಸತ್ತು ಬದುಕಬೇಕು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನಾಳೆ ಬರುವಂಥದ್ದು ಇವತ್ತು ಬರಲಿ, ಇವತ್ತು ಬರುವಂಥದ್ದು ಈ ಕ್ಷಣ ಬರಲಿ. ಹೋಗ್ತೇನೆ. ಹೇಗೆ ಗೊತ್ತೇ? ನಿನ್ನ ಪಾದದ ಅಡಿಯಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದ ಎನ್ನುವಾಗಿ ಸ್ವೀಕರಿಸುತ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗಲಿ, ಅದೇ ನನಗೆ ಶ್ರೀರಕ್ಷೆಯಾಗಲಿ. ಆಶೀರ್ವಾದ ಮಾಡುವುದು